ಈಗ ನಾವು ಅದೇ ಟೀಚರ್ ಯಾಕಾಗಿ ಗೆಲ್ಸಿದ್ ನೀವು ಯಾಕಾಗಿ ಗೆಲ್ಸಿದ್ದು ಒಂದು ಮಾನವೀಯತೆ ಎಂಬುದಿಲ್ಲ ನಿಮಗೆ. 2ನೇ ಕ್ಲಾಸ್ ಮತ್ತೆ 3ನೇ ಕ್ಲಾಸ್ ತರಗತಿಯ ಹೆಣ್ಣು ಮಕ್ಕಳಿಗೆ ಯಾಕೆ ಅರ್ಧ ಇಳಿಸಿದ್ದು ಅದಕ್ಕೆ ಹೆಡ್ ಟೀಚರ್ ಎಲ್ಲ ಬಂದಿರು ಆ ಬಂಡಲಕ್ಕೆ ಏನಿದೆ ನಿಮ್ಮ ನಂಬರ್ ಕೊಡಿ, ನಿಮ್ಮ ಹೆಸರು ಮೊಬೈಲ್ ಕೊಡಿ. ಈಗ ಬರಲಿ, ಈಗ ನಿಮ್ಮ ಡಿಪೋ ಮ್ಯಾನೇಜರ್ ಇಲ್ಲಿ ಬರಲಿ, ಆನಂತರ ನೀವು ಕಾನೂನು ಕ್ರಮ ಆಗಲೇಬೇಕು. ನಿಮ್ಮ ಮೇಲೆ ಕಾನೂನು ಕ್ರಮ ಬಿಡೋದೇ ನಾವು ಪ್ರತಿಭಟನೆ ಮಾಡೇ ಮಾಡ್ತೇವೆ. ಸ್ವಾಮಿ, ನಾವು ಸ್ಕೂಲಿನಲ್ಲಿ ಮಾತಾಡೋದಿಲ್ಲ. 2ನೇ ಮತ್ತು 3ನೇ ತರಗತಿ ಮಕ್ಕಳಿಗೆ ಅರ್ಧ ಯಾಕೆ ತಿಳಿಸಿದ್ದೇವೆ? ಸರ್ಕಾರಿ ಮಕ್ಕಳು ದುಡ್ಡಿಲ್ಲ ಅಂತ ಹೇಳಿ ಯಾಕಂದ್ರೆ ಒಂದು ಪಾಠ ಇದೆ, ನಿಮ್ಮಿಂದ ಪಾಠ ಶುರು ಆಗಲಿ, ನಿಮ್ಗೆ ಸಸ್ಪೆಂಡ್ ಮಾಡಲೇಬೇಕು. ನಿಮ್ಮಿಂದ ಸಸ್ಪೆಂಡ್ ಆಗಲೇಬೇಕು, ಕಾನೂನು ಕ್ರಮ ಆಗಲೇಬೇಕು. ಅದು ಯಾವುದು? ಎಷ್ಟು ಕ್ಲಾಸ್ ಮಕ್ಕಳು? 2ನೇ ಕ್ಲಾಸ್ 3ನೇ ಕ್ಲಾಸ್ ಅದರಲ್ಲಿ 3 ಹೆಣ್ಣು ಮಕ್ಕಳು ಕನ್ನಡಕ್ಕೆ ಹಾಕಿ ಹೋಗುವಂತ. ನಾನು ಕೇಳೋದು ಇಳಿಸಿದ್ ಯಾಕೆ ಅಂತ ನಾನು ಕೇಳ್ತಾ ಇರೋದು. ಇಳಿಸಿದ್ ಯಾಕೆ? ಅರ್ಧ ದಾರಿ ಇಳಿಸಿದ್ ಯಾಕೆ? ಮೇಡಮ್, 8ನೇ ಕ್ಲಾಸ್ ಮಕ್ಕಳ ವಿಷಯಕ್ಕೆ ನಾವು ಮಾತಾಡೋದೇ ಇಲ್ಲ. 8ನೇ ಕ್ಲಾಸ್ ವಿಷಯಕ್ಕೆ ಮಾತಾಡೋದೇ ಇಲ್ಲ. ಅವ್ರು ಯಾರಂತ ನಮ್ಗೆ ಗೊತ್ತಿಲ್ಲ. ಈ 5 ಹೆಣ್ಣು ಮಕ್ಕಳು 2 ಮತ್ತು 3ನೇ ತರಗತಿಯಲ್ಲಿ ಕಲಿಯುವ ಕುಂಕಲ ಶಾಲೆ ಮಕ್ಕಳು, ಅವರ ಬಗ್ಗೆ ಅಲ್ಲಿನ ಟೀಚರೇ ಮಾತಾಡಿದ್ದಾರೆ. ಶಾಲೆ ಬಸ್ಸಲ್ಲಿ 5 ಮಕ್ಕಳು, 2 ಮತ್ತು 3ನೇ ತರಗತಿ 5 ಮಕ್ಕಳಿದ್ರು. ಇವತ್ತು ಸಂಜೆ ಕುಂಪಲ ಸರ್ಕಾರಿ ಶಾಲೆಯ 2ನೇ ಮತ್ತು 3ನೇ ತರಗತಿಯ 5 ಹೆಣ್ಣು ಮಕ್ಕಳಿಗೆ KSRTC ಬಸ್ಸು ನಿರ್ವಾಹಕ ಕಂಡಕ್ಟರ್ ಅವರು ಇಲ್ಲಿಂದ ಬಗ್ಗಂಬೆಲೆ ಹೋಗುವ ಮಕ್ಕಳಿಗೆ 3 ಕಟ್ಟೆ ಎಂಬ ಜಾಗೆಯಲ್ಲಿ ಇಳಿಸಿದ್ದಾರೆ. ಯಾಕಂತ ಕೇಳಿದರೆ ಅವರದ್ದು ಆಧಾರ್ ಕಾರ್ಡ್ ಇಲ್ಲ, ದುಡ್ಡು ಕೊಡಿ, ಇಲ್ಲಂತ ಇಳಿಯಿರಿ ಅಂತ ಹೇಳಿದ್ದಾರೆ. ಸಣ್ಣ ಚಿಕ್ಕ ಮಕ್ಕಳು 2 ಮತ್ತು 3ನೇ ತರಗತಿ ಓದುವಂಥ ಚಿಕ್ಕ ಮಕ್ಕಳಿಗೆ ಯಾವುದೇ ಒಂದು ಮಾನವೀಯತೆ, ಒಂದು ಕರುಣೆ ಇಲ್ಲದೆ ಅವರಿಗೆ ಅರ್ಧ ದಾರಿ ಇಳಿಸಿಬಿಟ್ಟಿದ್ದಾರೆ. ಇದರ ಬಗ್ಗೆ ನಾವು ತುಂಬ ಅವರ ಮುಖ್ಯೋಪಾಧ್ಯಾಯ ಅವರ ಹತ್ರ ಕೇಳಿದಾಗ ಅವರು ಹೀಗೆ ವಿಷಯ ಹೇಳಿದ್ದಾರೆ. ಅವರು ತುಂಬ ಒಂದು ಅಮಾನವೀಯವಾಗಿ ಒಂದು ನಡ್ಕೊಂಡಿದ್ದಾರೆ ಈ ಮಕ್ಕಳೊಟ್ಟಿಗೆ. ಅದರಿಂದ ನಾವು ಡಿಪೋ ಮ್ಯಾನೇಜರಿಗೆ ಹೋಗಿ ಫೋನ್ ಮಾಡಿದ್ದೇವೆ. ರಮ್ಯಾ ಅಂತ ಅವರ ಹೆಸರು. ಅವರು ಹೇಳಿದ್ದಾರೆ ಅವರ ಬಗ್ಗೆ ನಾವು ಕೂಲಂಕಷವಾಗಿ ತನಿಖೆ ಮಾಡಿ ಅದರ ಬಗ್ಗೆ ನಾವು ಕಾನೂನು ಕ್ರಮ ನಾವು ಜರುಗಿಸ್ತೇವೆ ಅಂತ ಹೇಳಿದ್ದಾರೆ. ಭರವಸೆ ಕೊಟ್ಟಿದ್ದೇವೆ.